ನಮಸ್ಕಾರ ವೀಕ್ಷಕರೇ, ಸಂತೋಷ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಆರತ್ಯಕ್ಷತೆ ಉಂಟು, ಹಾಗೆ ನಮ್ಮ ಮಾವನ ಮಗನದ್ದು. ಹಾಗೆ ಈಗ ನಾವು ಹಾಲಲ್ಲಿದ್ದೇವೆ. ನೋಡು, ಈಗ ಮದುಮಗಳು ಬರಲಿಕ್ಕೆ ರೆಡಿಯಾಗಿದ್ದಾರೆ. ವೀಕ್ಷಕರೇ, ಈ ವಿಡಿಯೋವನ್ನು ಎಲ್ಲರೂ ಸಹ ಪೂರ್ತಿಯಾಗಿ ನೋಡಿ. ಇದು ಮುಂದಿನ ದಿನ ರಾತ್ರಿ ನಾವು ಸ್ವೀಟ್ ಎಲ್ಲ ಪ್ಯಾಕ್ ಮಾಡಿ ಬಾಕ್ಸಿನಲ್ಲೆಲ್ಲ ತುಂಬಿಸಿಟ್ಟದ್ದು. ಸುಮಾರು ಒಂದು 5-6-7 ಜನ ಇದ್ದೇವೆ ನಾವು. ಎಲ್ಲ ಪವಿತ್ರನವರು ಮತ್ತು ಹೆಂಗಸರಲ್ಲಿದ್ದೆವು. ಎಲ್ಲ ಒಟ್ಟಿಗೆ ಸೇರಿ ಬೇಗ ಮಾಡಿ ನೋಡಿ. ಇವರೆಲ್ಲ ಈಗ ಎಲ್ಲ ರೆಡಿಯಾದ ನಂತರ ಅದನ್ನು ಬಾಕ್ಸಿನಲ್ಲಿ ತುಂಬಿಸಿ ಇಡ್ತಿದ್ದಾರೆ. ಎಲ್ಲ ನಾಳೆಗೆ ರೆಡಿಯಾಗಬೇಕಲ್ಲ. ಹಾಗೆ ಸುಸ್ತಾಯಿತು ತುಂಬಿಸಿ ಸ್ವೀಟ್ ತುಂಬಿಸಿ ಇವರಿಗೆ ಸುಸ್ತಾಗಿದೆ. ನಾಳೆ ಅವರದ್ದು ಡ್ಯಾನ್ಸ್ ಉಂಟು. ನಮ್ಮದು ಪ್ಯಾಕಿಂಗ್ ಎಲ್ಲ ಆಯಿತು. ಇನ್ನು ನಾವು ಹೊರಡೋದು. ಇನ್ನು ಎಂತ ಇದ್ದರೆ ಸಹ ನಾಳೆ ಬೆಳಿಗ್ಗೆ ನಾವು ಬರುವಾಗ ಫುಲ್ ಚೇಂಜ್ ಆಗಿದೆ. ಈ ಥರ ಆಗಿದೆ. ಪಂಚ 5 ಬೆರಳಿಗೆ ವಿಶೇಷವಾದ ಗೌರವ ಇದೆ. ಪಂಚಭೂತಗಳು, ಪಂಚ ಬೆರಳುಗಳು ಮಾತನ್ನು ಹೇಳ್ತಾ ಹೋದರೆ ಬಹಳಷ್ಟು ವಿಚಾರಗಳಿದೆ. ಹಾಗಾಗಿ 5 ಜನರಿಗೆ 5 ರೀತಿಯ ಸಂಗೀತದ ಪರಿಕರಗಳ ಜೊತೆಗೆ ಇವತ್ತು ಅದ್ಭುತವಾದಂತಹ ನುಡಿಸುವ ಮೂಲಕವಾಗಿ ನಮ್ಮೆಲ್ಲರ ಹೃದಯಗಳನ್ನು ತಣಿಸುವಂತಹ ಕೈಂಕರ್ಯಕ್ಕೆ ಇವತ್ತು ಭಾಜನರಾದಂತಹ ಮಹನೀಯರು. ಅವರ ಬಗ್ಗೆ ಒಂದೇ ಮಾತಾಡ್ತಾರೆ. ಅವರಿಬ್ಬರು ಕೇಶವಪುರದ ಬಗ್ಗೆ ಗೊತ್ತಿದೆ. ಆದರೂ ಕೂಡ ಈ ಒಂದು ಸಂಭ್ರಮದ ಆಚರಣೆಯಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ಆಡಲೇಬೇಕಾಗ್ತದೆ. ತಂದೆ ಸಂಕಪ್ಪ ಆಚಾರ್ಯರು, ತಾಯಿ ಯಮನರವರು. ಈ ಒಂದು ದಂಪತಿಗಳ 6 ಜನ ಮಕ್ಕಳಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಕೊನೆಯವರು ನಮ್ಮ ಪ್ರೀತಿಯ
ಕೇಶವ ಪುರೋಹಿತರು. ಅಂಥವ್ರಿಗೆ ದೇವರ ಅನುಗ್ರಹದಿಂದ 2 ರತ್ನಗಳ ಜನನವಾಗ್ತದೆ. ಹಿರಿಯವರು ನಮ್ಮ ಪ್ರೀತಿಯ ನಮ್ಮ ಎಳೆದವರಿರ್ತಕ್ಕಂತಹ ಅಕ್ಷಯವರು ಹಾಗೂ 2ನೇವರೇ ನಮ್ಮ ಪ್ರೀತಿಯ ಆದರ್ಶವರು. ಅಕ್ಷಯವರು ತಾಂತ್ರಿಕ ವಿಭಾಗದಲ್ಲಿ ಅಧ್ಯಯನ ಮಾಡಿ ಅದರಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಜೀವನಕ್ಕೆ ಸ್ಫೂರ್ತಿಯಾದಂತವರೇ ನಮ್ಮ ಪ್ರೀತಿಯ ಸಹನ. ಈ ದಂಪತಿಗಳಿಗೆ ಪುಟ್ಟ ಪುತ್ರಿ ನಮ್ಮ ಪ್ರೀತಿಯ ಧೃತಿ ಅವೆರಡೂ ಕೂಡ ಇಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಕುಟುಂಬ, ಈ ಒಂದು ಕುಟುಂಬಕ್ಕೆ ಸ್ಫೂರ್ತಿ ನಮ್ಮ ಪ್ರೀತಿಯ ಆದರ್ಶವರ ಜೀವನದ ಯಶೋಗಾಥೆ. ಅಧ್ಯಯನವನ್ನ ತಾಂತ್ರಿಕ ವಿಭಾಗದಲ್ಲಿ ತನ್ನನ್ನು ತೊಡಗಿಸಿಕೊಂಡು ನಮ್ಮ SKF ನಲ್ಲಿ ತನ್ನ ಜೀವನವನ್ನು ತೊಡಗಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ಭಜನಾ ಕೈಂಕರ್ಯಗಳಲ್ಲಿ ವಿಶೇಷವಾಗಿ ತಬಲಾ ವಾದನವನ್ನು ನುಡಿಸುವುದರ ಮೂಲಕವಾಗಿ ಅನೇಕ ದೇವರ ಸೇವೆಯನ್ನು ಮಾಡತಕ್ಕಂಥದ್ದು, ಕಲಾ ಸೇವೆಯನ್ನು ಮಾಡತಕ್ಕಂಥದ್ದು, ಸಂಘಟನೆ ಮಾಡತಕ್ಕಂಥದ್ದು ನಮ್ಮ ಆದರ್ಶದಲ್ಲಿರುವಂತಹ ವಿಶೇಷವಾದ ಗುಣ. ಈ ನಂತರವಾಗಿ 2ನೇದು ನಮ್ಮ ಪ್ರೀತಿಯ ವರ್ಷ. ವರ್ಷ ಬಗ್ಗೆ ಒಂದು 2 ಮಾತನ್ನು ಹೇಳಲೇಬೇಕು. ನಾವೆಲ್ಲರೂ ಕಾಣುವ ಹಾಗೆ ಪುಟ್ಟ ಮಗುವಿನಿಂದಲೇ ತಂದೆಯೇ ಮೊದಲ ಗುರು, ಗಾಯನ ಮತ್ತು ವಾದನ. ಅವ್ರ ಬಗ್ಗೆ ಅನೇಕ ಚಲನಚಿತ್ರ ರೀತಿಯಿಂದ ಹಾಡಿದರೆ ವರ್ಷ. ಆದರೆ KGF ಇರತಕ್ಕಂಥ ಒಂದು ಜಗತ್ತನ್ನು ನಿಬ್ಬೆರಗೊಳಿಸಿದಂತಹ ಆ ಒಂದು ಚಲನಚಿತ್ರದಲ್ಲಿ ಅದ್ಭುತ ಕಂಠಸಿರಿಯನ್ನು ಧರಿಸಿ ಎಲ್ಲರ ಹೃದಯ ಉಳಿದಂತಹ ಕೈಂಕರ್ಯಕ್ಕೆ ಮುನ್ನುಡಿಯುವಂಥದ್ದು ನಮ್ಮ ಪ್ರೀತಿಯ ವರ್ಷ. ಹಾಗೆ ಅವರನ್ನು ಕೈಬೀಸಿ ಕರೆದದ್ದು ನಮ್ಮ ಪ್ರೀತಿಯ ಕೊಳಲು ವಾದನ. ಇವತ್ತು ಕರ್ನಾಟಕದ ಎಲ್ಲ ಮೇರು ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲತಕ್ಕಂತಹ ಅದ್ಭುತವಾದ ಕೊಳಲು ವಾದಕಿ ನಮ್ಮ ಪ್ರೀತಿಯ ವರ್ಷ. ಅವರಿಗೆ ಹೊಸ ತಿರುವನ್ನು ಕೊಟ್ಟದ್ದು ಇತ್ತೀಚೆಗಷ್ಟೇ ಕನ್ನಡ ಕಲರ್ಸ್ ನವಾಯಿ 2022 ಬಂದಂತಹ ಎದೆತುಪ್ಪಿ ಹಾಡುಗಳು. ಆ ಒಂದು ಎದೆತುಪ್ಪಿ ಹಾಡಿನಲ್ಲಿ ನಗುವ ನಯನ ಎನ್ನುವ ಗೀತೆಯನ್ನು ಕೊಳಲು ವಾದ ನುಡಿಸ್ತಾರೆ. ಅಲ್ಲಿಂದ ಅವರ ಜೀವನದ ಯಶೋಗಾಥೆ ಈ ಉನ್ನತ ಸ್ಥಾನಕ್ಕೆ ಮೇಲಿಟ್ಟುಕೊಂಡು ಹೋಗುತ್ತದೆ. ಅಂದ್ರೆ ಅರ್ಥಾತ್ ಕಲಾ ಸರಸ್ವತಿ ಆರಾಧನೆ ಬಹಳಷ್ಟು ಅವರಿಗೆ ಅನುಗ್ರಹವಾಗಿ ಬಿಡುತ್ತದೆ. ಅಂತಹ ಪ್ರೀತಿಯ ವರ್ಷ BE ಮ್ಯೂಸಿಕ್ ಅನ್ನು ಮುಗಿಸಿಕೊಂಡು ರವಿ ಪ್ರಸ್ತುತಕ್ಕಂತಹ ದೊಡ್ಡ ಸಂಗೀತ ನಿರ್ದೇಶಕರ ಒಂದು ಸ್ಟುಡಿಯೋದಲ್ಲಿ ಇಂಜಿನಿಯರ್ ಕಾರ್ಯನಿರ್ವಹಿಸಿ, ಮಾತ್ರವಲ್ಲ ಇನ್ಫೋಸಿಸ್ ನಲ್ಲೂ ಕೂಡ ಕಾರ್ಯನಿರ್ವಹಿಸಿ, ಕೊನೆಗೆ ಕಲಾ ಸರಸ್ವತಿ ಅನುಗ್ರಹದಿಂದ ಸಂಪೂರ್ಣವಾಗಿ ಕೊಳಲು ವಾದಕಿಯಾಗಿ ಹಾಗೂ ಗಾಯನ ಲೋಕದಲ್ಲಿ ತೋರಿಸಿಕೊಂಡಿದ್ದಾರೆ. ಹಾಗಾಗಿ ಮದುವೆಯಾಗಿ ಬಂದ 7 ಜನ್ಮದ ಅನುಬಂಧ. ಭಗವಂತ ನಮಗೆ ಬದುಕಲು ಮಾಡಿಕೊಟ್ಟಿದ್ದಾನೆ. ಅವನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಈ ಒಂದು ಸುಯೋಗ. 2 ಪದಗಳು ಅತ್ಯಮೂಲ್ಯವಾಗಿದೆ, ಪವಿತ್ರವಾಗಿದೆ. ಋಣದ ಅನುಬಂಧವಿದ್ದಾಗ ಗೃಹವನ್ನು ಕಟ್ಟುವುದು, ವಿವಾಹವನ್ನು ಮಾಡತಕ್ಕಂಥದ್ದು. ಹಾಗಾಗಿ ದೇವರಿಗೆ ನಮ್ಮ ಪ್ರೀತಿಯ ವರ್ಷ ಅವರಿಗೆ, ನಮ್ಮ ಪ್ರೀತಿಯ ಆದರ್ಶವರ ಸುಮಧುರವಾದಂತಹ ಈ ಒಂದು ಹೂವು ಅತ್ಯಂತ ಪ್ರೀತಿಯ ಸಂಕೇತವಾಗಿ ಎಲ್ಲರ ಹೃದಯವನ್ನ ಮನಸೆಳೆಯುವಂತೆ ಇದೀಗ ಮಾಲಾರ್ಪಣೆ. ಒಮ್ಮೆ ಜೋರದ ಪಡೆದ ನಿರ್ದೇಶಕರಿಗೆ ಕೂಡ ಶುಭ ಆರಂಭ.
ನಮ್ಮ ಯುವ ದಂಪತಿಗಳು ಈಗಲೂ ಕೂಡ ಕಲಾ ಸರಸ್ವತಿಯ ಪುತ್ರ ಮತ್ತು ಪುತ್ರಿಯರು. ಹಾಗಾಗಿ ಶೃಂಗೇರಿ ಶಾಲಾ ಮಾತೆಯವರಿಗೆ ಸಂಪೂರ್ಣ ಅನುಗ್ರಹಿಸಿ ನಂಬಿಕೊಂಡು ಬಂದಂತಹ ಕಾಳಿಕ ಮಾತೆಯ ಪೂರ್ಣ ಅನುಗ್ರಹವಿರಲಿ, ಜಗಮಯ ವಿಶ್ವಕರ್ಮ ಸ್ವಾಮಿಯ ಪರಿಪೂರ್ಣ ಅನುಗ್ರಹವಿರಲಿ ಅಂತ ಮಕ್ಕಳಿಗೆ ಇಷ್ಟ ದೇವರು, ಗ್ರಾಮದೇವರು, ಎಲ್ಲ ದೇವರು ಕೂಡ ಅನುಗ್ರಹಿಸಿದ ಅತ್ಯಮೂಲ್ಯ ಕ್ಷಣಗಳು ನಮ್ಮ ವಧುವರರಿಗೆ ಶುಭಾಶಯವಾಗಬೇಕು ಅನ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ. ಇವರು ಕೂಡ ನಾಗಲಿಂಗ ಸ್ವಾಮಿ ಸಂಸ್ಕೃತ ಪಾಠಶಾಲೆಯಲ್ಲಿ ಸರಿಸುಮಾರು 33 ವರ್ಷಗಳ ಪರ್ಯಂತವಾಗಿ ಸಹ ಶಿಕ್ಷಕರಿಗೆ ಜಯಕರ ಪುರೋಹಿತರು. ಅವರ ಶ್ರೀಮಂತರಾದ ಸಂಜಯದ ಪದವಿಗಳು ಕೂಡ ವೇದಿಕೆ ಮೇಲೆ ಬಂದು ಮೊದಲ ಶುಭಾಶಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ನಮ್ಮ ಕೇಶವ ಪುರೋಹಿತರು ಹಾಗೂ ನಮ್ಮ ಇಡೀ ಅವರ ಕುಟುಂಬದ ಪರವಾಗಿ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ.
ವೇಟ್ ನೋಡಿ ನೀವು ಆಚೆ ಬನ್ನಿ ಹತ್ರ ಬನ್ನಿ ನೀನು ಬೈಚ ನೀನು ಈ ಕಡೆ ನೀನು ಸೈಡಿಗೆ ಹೋಮ್ಮ ಸೈಡಲ್ಲಿ ಸೈಡಿಗೆ ನೋಡಿ ಸ್ವಲ್ಪ ತಿರುಗಿ ಸ್ವಲ್ಪ ತಿರುಗಿ ಇಟ್ಕೊಳ್ಳಿ ಅದೆರಡೇ ಅದೇ ರೀ ಬನ್ನಿ ಹೇಗಿದ್ದೀರ ನೆಕ್ಸ್ಟ್ ಇದು ನೆಕ್ಸ್ಟ್ದ ನಂಗೆ ಸಹ ಬೇಡ ಆಯ್ತು.